ಸಮಸ್ಯೆಯ ಐಸಿಯು ಬಸ್ ಸೇವೆ, ಕೋವಿಡ್ ವ್ಯಾಕ್ಸಿನ್ ನೀಡಿಕೆ ಹಾಗೂ ಕಾರ್ಮಿಕ ಇಲಾಖೆಯಿಂದ ನೀಡುವ ಆಹಾರದ ಕಿಟ್ನಲ್ಲಿ ತಾರತಮ್ಯ ನೀತಿ ಅನುಸರಿಸಲಾಗುತ್ತಿದೆ ಎಂದು ಆರೋಪಿಸಿ ಮಾಜಿ ಸಚಿವ ಬಿ ರಮಾನಾಥ ರೈ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಬಿಸಿ ರೋಡ್ನ ಮಿನಿ ವಿಧಾನಸೌಧದಲ್ಲಿರುವ ತಹಶೀಲ್ದಾರ್ ಕಚೇರಿಗೆ ದಿಢೀರ್ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಸರ್ಕಾರದ ಸೌಲಭ್ಯಗಳು ನೀಡಿಕೆಯಲ್ಲೇ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರಿಂದು ತಾರತಮ್ಯ ಮಾಡಲಾಗುತ್ತಿದೆ. ಆಹಾರದ ಕಿಟ್ಗಳು ಫಲಾನುಭವಿ ಕಾರ್ಮಿಕರ ಬದಲು ಬಿಜೆಪಿ ಕಾರ್ಯಕರ್ತರ ಪಾಲಾಗುತ್ತಿದೆ. ಈ ಸಮಸ್ಯೆಯನ್ನ ತಕ್ಷಣ ಪರಿಹರಿಸಿ ಎಲ್ಲರಿಗೂ ಸಮಾನವಾಗಿ ಸೌಲಭ್ಯಗಳು ಸಿಗಬೇಕು. ಈ ಅನ್ಯಾಯವನ್ನ ತಕ್ಷಣ ನಿಲ್ಲಿಸಬೇಕು ಎಂದು ಮಾಜಿ ಸಚಿವ ಬಿ ರಮಾನಾಥ ರೈ ಅವರು ತಹಶೀಲ್ದಾರ್ ಅವರನ್ನು ಆಗ್ರಹಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೋವಿಡ್ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ನಿಷ್ಪಕ್ಷಪಾತವಾಗಿ ಕೊರೋನಾ ಸೋಂಕಿತರಿಗೆ ವಿಶೇಷ ಕಿಟ್ ನೀಡಿದ್ದೇವೆ. ಆದರೆ ಪ್ರಸ್ತುತ ಸರ್ಕಾರದ ಕೆಎಸ್ಆರ್ಟಿಸಿಯ ಐಸಿಯು ಬಸ್ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಂಚರಿಸುತ್ತಿದ್ದು, ಬಿಜೆಪಿ ಅಧಿಕಾರದಲ್ಲಿರುವ ಪಂಚಾಯತ್ನಲ್ಲಿ ಆರೋಗ್ಯ ಸೇವೆ ನೀಡಲಾಗುತ್ತಿದೆ. ಬಿಜೆಪಿ ಅಧಿಕಾರದಲ್ಲಿಲ್ಲದ ಪಂಚಾಯತ್ಗಳಲ್ಲಿ ಬಿಜೆಪಿ ಕಾರ್ಯಕರ್ತನ ಮನೆಯಲ್ಲಿ ನೀಡಲಾಗುತ್ತಿದೆ. ಇದು ನ್ಯಾಯವೇ ಎಂದು ಪ್ರಶ್ನಿಸಿದರು. 2,000 ರೂಪಾಯಿ ಬೆಲೆ ಬಾಳುವ ಆಹಾರದ ಕಿಟ್ ಕಾರ್ಮಿಕರಿಗೆ ಸರ್ಕಾರ ನೀಡಿದೆ. ಪಂಚಾಯತ್ ಮೂಲಕ ನೀಡಬೇಕಾದ ಈ ಆಹಾರದ ಕಿಟ್ ಅನ್ನು ಖಾಸಗಿ ವ್ಯಕ್ತಿಗಳ ಮನೆಯಲ್ಲಿ ವಿತರಿಸಲಾಗುತ್ತಿದೆ. 2,000 ರೂಪಾಯಿ ಮೌಲ್ಯದ ಕಿಟ್ನಲ್ಲಿ ಗೋಲ್ ಬಾಲ್ ನಡೆದಿದ್ದು, ಈಗ 700 ರೂಪಾಯಿಯ ವಸ್ತುಗಳು ಮಾತ್ರ ಇದೆ ಎಂದು ಆರೋಪಿಸಿದ ಅವರು, ಈ ವಸ್ತುಗಳು ಯಾರು ತಿಂದಿದ್ದಾರೆ ಎನ್ನುವುದು ತನಿಖೆಯಾಗಬೇಕೆಂದು ಆಗ್ರಹಿಸಿದರು. ಬಿಜೆಪಿ ಪಂಚಾಯತ್ ಇದ್ದಲ್ಲಿ ಪಂಚಾಯತ್ ಕಚೇರಿಯಲ್ಲಿ ಕೊಡ್ತಾರೆ. ಬಿಜೆಪಿ ಪಂಚಾಯತ್ ಇಲ್ಲದಲ್ಲಿ ಬಿಜೆಪಿ ಕಾರ್ಯಕರ್ತರ ಮನೆಯಲ್ಲಿ ಕೊಡ್ತಾರೆ, ಅಥವಾ ಬೇರೆ ಎಲ್ಲಿ ಒಂದು ಕಡೆ ಕೊಡ್ತಾರೆ. ಇದು ನ್ಯಾಯವ? ಪತ್ರಿಕಾ ಮಾಧ್ಯಮ ಸ್ನೇಹಿತರೆ, ಈ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೀನಿ. ಎಲ್ಲ ಕಡೆ ಕೂಡ ಈಗ PDO ಇದ್ದಾರೆ, ಪಂಚಾಯತಿನ ಆಡಳಿತ ವ್ಯವಸ್ಥೆ ಇದೆ, ಅವರ ಮೂಲಕ ಕೊಡುವಂಥ ಬದಲು ಬಿಜೆಪಿಯ ಪಂಚಾಯತ್ ಇದ್ದಲ್ಲಿ ಬಿಜೆಪಿ ಪಂಚಾಯತ್ ಇದ್ದಲ್ಲಿ ಪಂಚಾಯತ್ನಲ್ಲಿ ಕೊಡುವುದು, ಕಾಂಗ್ರೆಸ್ ಪಂಚಾಯತ್ ಇದ್ದಲ್ಲಿ ಬಿಜೆಪಿ ಪಂಚಾಯತ್ಗೆ ಹೋಗೋದಿಲ್ಲ, ಕಾರ್ಯಕರ್ತನ ಅಂತ ಹೋಗ್ತದೆ. ನಾವು ಭಾಳ ಸಲ ರಿಕ್ವೆಸ್ಟ್ ಮಾಡಿದ್ದೇವೆ, ಈ ಥರ ಆಗಬಾರ್ದು ಅಂತ. ನಾವು ರಿಕ್ವೆಸ್ಟ್ ಮಾಡಿ ನಾವು ನಮ್ಮ ಮಾತಿಗೆ ಬೆಲೆ ಸಿಗುವುದಿಲ್ಲ ಅಂತೇಳಿ ಇಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ. ಕಾರ್ಮಿಕರ ಆಹಾರ ಕಿಟ್ 2,000 ರೂಪಾಯಿ ಬೆಲೆ ಬಾಳುವಂಥ ಕಿಟ್ ಅಂತ ಹೇಳ್ತಾರೆ. ಯಾರು ಕೊಡೋದು? ಅದನ್ನು ಪಂಚಾಯತ್ ಮೂಲಕ ಕೊಡಬೇಕು. ಯಾರೋ ಒಬ್ಬ ಖಾಸಗಿಯವನ ಕೈಗೆ ಕೊಡೋದು, ಅವನು ಡಿಕ್ಕಿಯಲ್ಲಿ ತಗೊಂಡು ಹೋಗಿ ಯಾರ್ಯಾರ ಮನೆಗೆ ಕೊಡೋದು. ಈ ಸಂದರ್ಭ ಕಾಂಗ್ರೆಸ್ ಮುಖಂಡರಾದ ಚಂದ್ರಪ್ರಕಾಶ್ ಶೆಟ್ಟಿ, ಪದ್ಮಶೇಖರ್ ಜೈನ್, ಬೇಬಿ ಕುಂದರ್, ಸುದೀಪ್ ಕುಮಾರ್ ಶೆಟ್ಟಿ, ಜಯಂತಿ ಪೂಜಾರಿ, ಅಬ್ಬಾಸ್ ಅಲಿ, ಸುದರ್ಶನ್ ಜೈನ್, ಮೊಹಮ್ಮದ್ ಶರೀಫ್, ಮೈಲಪ್ಪ ಸಾಲಿಯನ್, ಜನಾರ್ದನ್ ಚಂಟಿಮನ್, ಗಂಗಾಧರ್ ಪೂಜಾರಿ ಮೊದಲಾದವರು ಭಾಗವಹಿಸಿದ್ರು.